ನಾವು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಂತೆ ಸತ್ಯ ಮತ್ತು ಅಹಿಂಸೆಯನ್ನು ಧ್ಯೇಯವಾಗಿಟ್ಟುಕೊಂಡು ನಮ್ಮ ಹಕ್ಕುಗಳಿಗಾಗಿ ಶಾಂತಿಯುತ ಹೋರಾಟ ಮಾಡುತ್ತೇವೆ. ಪಾಲಿಕೆ ನೌಕರರ ಹಕ್ಕುಗಳು ಮತ್ತು ಗೌರವವನ್ನು ಕಾಪಾಡಲು ನಮ್ಮ ಒಗ್ಗಟ್ಟು, ಶ್ರಮ ಮತ್ತು ಸಮರ್ಪಣೆಯನ್ನು ತೋರಿಸುತ್ತೇವೆ. ದ್ವೇಷ, ಹಿಂಸೆ, ಅಶಾಂತಿ ಇವುಗಳಿಗೆ ನಾವು ಯಾವುದೇ ಅವಕಾಶ ನೀಡುವುದಿಲ್ಲ. ಜನರಿಗೆ ತೊಂದರೆ ಇಲ್ಲದಂತೆ ನ್ಯಾಯ ಸಿಗುವವರೆಗೆ ನಾವು ಹೋರಾಡುತ್ತೇವೆ. ಮಹಾತ್ಮ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ಸದಾ ಸಾಗುವುದೆಂಬುದು ನಮ್ಮ ಪ್ರತಿಜ್ಞೆ. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಧ್ಯಮ ಮಿತ್ರರೇ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರೇ, ನಾವು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ SK ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ನ ವತಿಯಿಂದ ಏಳೂರು ರಾಜ್ಯದ ಮಹಾ ಪರಿಷತ್ತು, ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಸಂಘಗಳ ಪರಿಷತ್ತು ಏನಿದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಮೃತರಾಜ್ರವರು ಕರೆ ಕೊಟ್ಟಂತೆ ಎಲ್ಲ ಮಹಾನಗರ ಪಾಲಿಕೆಯಲ್ಲೂ ನಾವು ಬಂದನ್ನು ಆಚರಿಸ್ತಾ ಇದ್ದೇವೆ. ಈಗಾಗಲೇ 2 ದಿನದಿಂದ ಮುಷ್ಕರ ಆರಂಭಿಸಿದ್ದಾರೆ ಎಲ್ಲ ಮಹಾನಗರ ಪಾಲಿಕೆಯಿಂದ. ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ರೆಡ್ ಅಲರ್ಟ್ ಮಳೆಯ ಒಂದು ಪ್ರಭಾವದಿಂದ ನಾವು 2 ದಿನ ತಡವಾಗಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಾರ್ವಜನಿಕರಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮಗೆ ಸಹಕಾರ ಬೇಕು. ಮತ್ತು ಮಾಧ್ಯಮ ಮಿತ್ರರಲ್ಲಿ ಕೂಡ ಭಾಳ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ 6-7 ಬೇಡಿಕೆಗಳಿದೆ, ಪ್ರಮುಖ ಬೇಡಿಕೆಗಳು. ಅದರಲ್ಲಿ ಮುಖ್ಯವಾಗಿ ಒಂದು CNR ರೂಲ್, ಅಂದರೆ ನಮಗೆ ಕಾಲಕಾಲಕ್ಕೆ ಪ್ರಮೋಷನ್ ಕೊಡುವಂಥದ್ದು ಮತ್ತು ನಮ್ಮ ರಕ್ಷಣೆಗೆ ಇರುವಂಥದ್ದು CNR ರೂಲ್. ಮಾನ್ಯ ಸರ್ಕಾರದ ಆದೇಶದಂತೆ 3 ವರ್ಷಗಳಿಗೊಮ್ಮೆ CNR ಅನ್ನು ತಿದ್ದುಪಡಿ ಮಾಡಿ ನೌಕರರಿಗೆ ಅನುಕೂಲ ಮಾಡಿಕೊಡುವಂಥದ್ದು ನಿಯಮ. ಅದು ಸರ್ಕಾರದ ಆದೇಶ ಇದೆ. ಆದರೆ ಕಳೆದ 2011ರಿಂದ ಇವತ್ತಿನವರೆಗೂ ಸುಮಾರು 14 ವರ್ಷದಿಂದ CNR ತಿದ್ದುಪಡಿ ಆಗಿಲ್ಲ ಸರ್. ಹಾಗಾಗಿ ಪ್ರಮೋಷನ್ ವಂಚಿತರಾಗಿದ್ದೇವೆ. ಅನೇಕ ಮಂದಿ ಪ್ರಮೋಷನ್ ಇಲ್ಲದೆ 35-36 ವರ್ಷ ಸರ್ವಿಸ್ ಸೇವೆಯನ್ನು ಮಾಡಿ ಕೊನೆಗೆ ಪ್ರಮೋಷನ್ ಇಲ್ಲದೆ ನಿವೃತ್ತಿಯಾಗುವಂಥ ಒಂದು ಕೆಟ್ಟ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಾವು ಇನ್ನು ಮುಂಬರುವ ದಿನಗಳಲ್ಲಾದರೂ ನಮಗೆ CNR ತಿದ್ದುಪಡಿ ಆಗಬೇಕು, ನಂತರ ಪ್ರಮೋಷನ್ಗೆ ಅವಕಾಶ ಮಾಡಿಕೊಡಬೇಕು. ಅದೇ ರೀತಿ ನಾವು ನಮ್ಮ ಪಾಲಿಕೆಯ ನೌಕರರು, ಅದು ಪೌರ ಕಾರ್ಮಿಕರಾಗಿರ್ಬೋದು, ನಾವೆಲ್ಲರೂ ಕೂಡ ನಾವು ಸೇವೆಯನ್ನು ಕೊಡುವಂಥದ್ದು, ಹುಟ್ಟಿನಿಂದ ಸಾಯುವವರೆಗೆ ಎಲ್ಲವನ್ನು ನಾವು ನೀಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಉದಾಹರಣೆಗೆ ಕಸ ವಿಲೇವಾರಿ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ನೀರು, ರೋಡು, ಚರಂಡಿ ಎಲ್ಲವನ್ನು ನಾವು ನಿಭಾಯಿಸುವವರು. ಕಡೆಗೆ ನಮಗೆ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ಒದಗಿ ಬಂದಿದೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಪೌರ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದರೆ ಆರೋಗ್ಯ ಸಂಜೀವಿನಿ ಬಹಳ ಅಗತ್ಯ ಇದೆ. ಅದನ್ನು ಮಲತಾಯಿ ಧೋರಣೆ ಮಾಡಿ ರಾಜ್ಯ ಸರ್ಕಾರದ ನೌಕರರು ಏನಿದ್ದಾರೆ ಅವರಿಗೆ ನೀಡ್ತಾ ಇದ್ದಾರೆ. ಆದರೆ ನಮ್ಮನ್ನು ಹೊರತುಪಡಿಸಿ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ನಡೀತಾ ಇದೆ. ಹಾಗಾಗಿ ನಾವು ಭಾಳ ನೋವಿನಿಂದ ನಮ್ಮವರು ಬದುಕಬೇಕು, ನಮ್ಮ ಫ್ಯಾಮಿಲಿ ಕೂಡ ಬದುಕಬೇಕು. ಹಾಗಾಗಿ ನಾವು ಇದನ್ನು ಒತ್ತಾಯಪೂರ್ವಕವಾಗಿ ಜ್ಯೋತಿ ಸಂಜೀವಿನಿಯನ್ನು ನೀಡಬೇಕಾಗಿ ವಿನಂತಿ. ಮತ್ತೊಂದು ಬಹಳ ಬೇಸರದ ಸಂಗತಿ ಅಂದರೆ ಕಳೆದ 50 ವರ್ಷಗಳಿಂದ ಏನು ಸರ್ಕಾರಿ ನೌಕರರಿಗೆ KMS ಗ್ರೇಡ್ ಕೊಟ್ಟು ಕಮಿಷನರ್ ಅಥವಾ ದೊಡ್ಡ ಹುದ್ದೆಯನ್ನು ನೀಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ 50 ವರ್ಷಗಳಿಂದ ಈವರೆಗೂ ಕೂಡ ಒಬ್ಬ ಅಧಿಕಾರಿಗೆ KMS ಗ್ರೇಡ್ ನೀಡಿ ಕಮಿಷನರು ಅಥವಾ ಅದಕ್ಕಿಂತ ದೊಡ್ಡ ಹುದ್ದೆಯನ್ನು ನೀಡಿಲ್ಲ ಸರ್. ಹಾಗಾಗಿ ಭಾಳ ನೋವಾಗ್ತಾ ಇದೆ. 50 ವರ್ಷಗಳಿಂದ ಆಗಲಿಲ್ಲ. ಆದರೂ ನಾವು ತಾಳ್ಮೆಯಿಂದ ಒಂದಷ್ಟು ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. ಅನೇಕ ಮನವಿಗಳನ್ನು ನಾವು ಮಾಡಿದ್ದೇವೆ ಎಲ್ಲವೂ. ಹಾಗಾಗಿ ನಾವು ತುಂಬ ಸಮಯದಿಂದ ನಾವು ಮನವಿಯನ್ನು ಮಾಡ್ತಾ ಬಂದಿದ್ದೇವೆ. ಅನಿವಾರ್ಯವಾಗಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭ ಒದಗಿ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದು ಮಾತ್ರ ಅಲ್ಲ, ನಮಗೆ ವೇತನ ಅನುದಾನ 20% ನಾವು ಹಾಕಬೇಕು, 80% ಸರ್ಕಾರದ ನಿಧಿಯಿಂದ ಕೊಡ್ತಾರೆ. ಆದರೆ ಕಳೆದ 2-3 ವರ್ಷದಿಂದ 10% ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಸಂಬಳ ಕೊಡುವಷ್ಟು
ರೆವಿನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಕೂಡ ನೇರವಾಗಿ ನಮಗೆ ಸಂಬಳ ಇಲ್ಲದಂಥ ಪರಿಸ್ಥಿತಿ. ಅಲ್ಲಿ ಶಿವಮೊಗ್ಗ, ಗುಲ್ಬರ್ಗ ಈ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ 3 ತಿಂಗಳಿಂದ ನಾವು ಸಂಬಳ ವೇತನ ಇಲ್ಲದೆ ನಾವು ಬದುಕ್ತಾ ಇದ್ದೇವೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ SFC ಗ್ರಾಂಟ್ ಏನಿದೆ ಸಂಪೂರ್ಣವಾಗಿ ಸರ್ಕಾರಿ ನೌಕರರಿಗೆ ಏನು ಸವಲತ್ತನ್ನು ಕೊಡ್ತೀರಾ, ಏನು ಸಂಬಳವನ್ನು SFC ಫಂಡಿಂದ ಕೊಡ್ತೀರಾ, ಅದೇ ಒಂದು ವೇತನವನ್ನು SFC ಫಂಡಿಂದ ನಮಗೂ ಕೊಡಬೇಕಂತ ನಮ್ಮದು ಪ್ರಮುಖವಾದಂಥ ಬೇಡಿಕೆ ಇದೆ ಸರ್. ಹಾಗಾಗಿ ಈ ಎಲ್ಲ ಒಂದು ಬೇಡಿಕೆಗಾಗಿ ನಾವು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ಬಹಳ ಅಹಿಂಸೆಯಿಂದ ಕೂಡಿದ ಹೋರಾಟ ಇದಾಗಿದೆ. ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ತೊಂದರೆ ಮಾಡೋದಿಲ್ಲ. ನನ್ನ ಹೆಸರು ಬಾಲು ಅಂತೇಳಿ, ನಾನು SK ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ನ ಅಧ್ಯಕ್ಷನಾಗಿದೆ. ತಮ್ಮೆಲ್ಲರ ಸಹಕಾರ ನಮಗೆ ಖಂಡಿತವಾಗಿ ಬೇಕಾಗಿದೆ. ಜೈ ಭೀಮ್, ಜೈ ಪಡಿ ನಿಮಗೆ ಶುದ್ಧ ನೀರುಣಿಸಿದೆವು, ನಮಗೆ ವಿಷವನ್ನಿಟ್ಟಿರಿ. ನಿಮ್ಮ ಮಲ ತಳೆದೆವು, ನಮಗೆ ಮಲತಾಯಿ ಆದಿರಿ. ನಿಮಗೆ ರಸ್ತೆ ಕೊಟ್ಟೆವು, ನಮ್ಮನ್ನು ಬೀದಿಗೆ ತಂದಿರಿ. ನಿಮಗೆ ಬೆಳಕು ಕೊಟ್ಟೆವು, ನಮ್ಮನ್ನು ಕತ್ತಲೆಗೆ ತಪ್ಪಿದಿರಿ. ಎಲೆಕ್ಷನ್ ಕಲೆಕ್ಷನ್ ಸಮೀಕ್ಷೆಗಳಿಗೆ ನಾವೇ ಬೇಕು, ಪ್ರಚಾರ ವಿಚಾರ ಸಮಾಚಾರಗಳಿಗೂ ನಾವೇ ಬೇಕು. ಜಿಲ್ಲಾಡಳಿತದ ಪ್ರತಿ ಕರೆಗೂ ಕೊಡಬೇಕು ಹಾಜರಿ. ನೀವು ಬಿಸಾಡಿ ಹೋಗುವ ಬ್ಯಾನರ್ ಬಟ್ಟಿಂಗ್ಸ್ಗಳಿಗೆ ನಮ್ಮದೇ ಸರ್ಜರಿ. ಇಷ್ಟೆಲ್ಲ ಮಾಡಿದರು, ಈಗೆಲ್ಲ ದುಡಿದರು, ನಮಗೀಗ ಈ ನ್ಯಾಯ? ಬೆಂಬಿಡದ ಅನ್ಯಾಯ. ಕೊಡಿ ನಮ್ಮ 7ನೇ ವೇತನ, ನಿಮ್ಮ ಹೇಳಿಗೆ ಏನು ಅಳಿಯುವುದಿಲ್ಲ. ಕೊಡಿ ನಮ್ಮ ಆರೋಗ್ಯ ಸಂಜೀವಿನಿ, ನಿಮ್ಮ ಆಯಸ್ಸೇನು ಇಳಿಯುವುದಿಲ್ಲ. ನಮಗೂ ಬೇಕು KGID, ಕಷ್ಟ ಕಾಲದ ಜೀವನಾಡಿ. ಪ್ರಕಟಿಸಿ ಕರಡು C&R, ತಲಗಳಿ ಪರ ಇಲಾಖೆ ನೌಕರರ ಕಾರೋಬಾರ್. ನಾವು ಅಸ್ಪೃಶ್ಯರಲ್ಲವೆಂದು ತೋರಿಸಲು ಈ ಹೋರಾಟ, ನಾವು ನಿಶ್ಶಕ್ತರಲ್ಲವೆಂದು ಬಿಂಬಿಸಲು ಈ ಕೂಗಾಟ. ಒಟ್ಟಾಗಿ ಊದೋಣ ಬಾಡಿಗೆಯ ರಹಣ ಕಹಳೆ, ನೆಟ್ಟಗಾಗಲಿ ವಿಧಾನಸೌಧದ ಓ ಕಿವುಗಳೇ. ಈ ಹೋರಾಟ ನನ್ನದಲ್ಲ, ನಮಗಾಗಿ, ನಮ್ಮೆಲ್ಲರಿಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ, ನಮ್ಮ ಹೇಳಿಕೆಗಾಗಿ. ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತಾ ಎಲ್ಲರೂ ಜೈ ಹಿಂದ್, ಜೈ ಮಂಗಳೂರು. ಬೇಕೇ ಬೇಕು, ಬೇಕೇ ಬೇಕು, we want, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಸರ್ವಾಧಿಕಾರಿ ತೋರುವ ಸರ್ಕಾರದ ಅಧಿಕಾರಿಗಳಿಗೆ, ಸರ್ವಾಧಿಕಾರಿ ತೋರುವ ಬೆಂಗಳೂರಿನ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. 7ನೇ ವೇತನ ಆಯೋಗದ ಸೌಲಭ್ಯವನ್ನು, 7ನೇ ವೇತನ ಆಯೋಗದ ಸೌಲಭ್ಯವನ್ನು ಅಯ್ಯಯ್ಯೋ 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 ಅಯ್ಯಯ್ಯೋ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಹೋರಾಟ 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 ಹೋರಾಟ. ಬೃಂದಾವನ ಮುಂಬರ್ತಿ ಜಾರಿಗೊಳಿಸಿ, ಜಾರಿಗೊಳಿಸಿ. ಬೃಂದಾವನ ಮುಂಬರ್ತಿ, ಜ್ಯೋತಿ ಆರೋಗ್ಯ ಸಂಜೀವಿನಿ, ಜ್ಯೋತಿ ಆರೋಗ್ಯ ಸಂಜೀವಿನಿ. ವೇತನ ಅಧಿಕಾರ ಅಯ್ಯಯ್ಯೋ. ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ 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 ಹೋರಾಟ. KGI
ಎಲ್ಲಿಯ ತನಕ ಹೋರಾಟ? ನಮ್ಮ ಈ ಬೇಡಿಕೆಯನ್ನು ಸರ್ಕಾರ ಈಡೇರಿಸಲೇಬೇಕು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.